ಸಂಘಟನೆಯಲ್ಲಿ ಇರೋರ ಜೊತೆ ತಗೊಂಡು ನೀವು ಕೆಲಸ ಮಾಡ್ಬೇಕಂತೈತೆ ಹೊರತು ನೀವು ಆಫೀಸಲ್ಲಿ ಕುಂತ್ಕೊಂಡು ಎಲ್ಲೋ ಕುಂತ್ಕೊಂಡಾಯ್ತಲ್ಲ, ನೀವು ವೈಯಕ್ತಿಕವಾಗಿ ನೀವು ನಿರ್ಧಾರ ತಗೊಳ್ಳೋದಕ್ಕೆ ನೀವು ಕಟ್ಟಿರುವಂತದ್ದಲ್ಲ ಇದು. ಕೊರಟಗೆರೆ ತಾಲೂಕಿನ ಸುಮಾರು 12 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ಬಣ ಕನ್ನಡ ಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿದ್ದ ಕೆ.ಎನ್. ನಟರಾಜು ತಾಲೂಕು ಅಧ್ಯಕ್ಷರಾಗಿ ಕನ್ನಡ ನಾಡಿನ ನೆಲ ಜಲ ಭಾಷೆ ವಿಚಾರವಾಗಿ ಸತತ ಹೋರಾಟಗಳನ್ನು ನಡೆಸಿಕೊಂಡು ತಾಲೂಕಿನಲ್ಲಿ ನೂರಾರು ಹೋರಾಟಗಳನ್ನು ಮಾಡಿ ನೊಂದವರ ಪರ ಧ್ವನಿಯಾಗಿ ಕನ್ನಡ ಪರ ಸಂಘಟನೆಗಳ ಹೋರಾಟಗಳಲ್ಲಿ ಮುಂಚೂಣಿ ನಾಯಕನಾಗಿ ತಾಲೂಕಿನಲ್ಲಿ ಹೊರಹೊಮ್ಮಿದ್ದಾರೆ. ಆದರೆ ಕೆಲವು ದಿನಗಳ ಹಿಂದೆ ರಾಜಕೀಯ ಪ್ರೇರಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಕೆ.ಎನ್. ನಟರಾಜುರವರನ್ನು ಯಾವುದೋ ದುರುದ್ದೇಶಕ್ಕೆ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿರುವುದು ತಾಲೂಕಿನ ಕರವೇ ಕಾರ್ಯಕರ್ತರಲ್ಲಿ ತೀವ್ರ ಆಕ್ರೋಶಕ್ಕೆ ತುಮಕೂರು ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಕಾರಣರಾಗಿದ್ದಾರೆ. ಈ ಪ್ರಯುಕ್ತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ 4 ಹೋಬಳಿಯ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಲೀಮುಲ್ಲಾ ಮಾತನಾಡಿ, ಯಾವುದೋ ದುರುದ್ದೇಶಕ್ಕಾಗಿ ತಾಲೂಕು ಅಧ್ಯಕ್ಷನ ಸ್ಥಾನದಿಂದ ವಜಾಗೊಳಿಸಿರುವುದು ನಮಗೆಲ್ಲರಿಗೂ ನೋವುಂಟು ಮಾಡಿದೆ. ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯ ಗಮನಕ್ಕೆ ತಾರದೆ ಈ ಆದೇಶವನ್ನು ಹೊರಡಿಸಿರುವ ಜಿಲ್ಲಾಧ್ಯಕ್ಷರ ನಡೆ ಸರಿ ಅನಿಸುವುದಿಲ್ಲ. 4 ಹೋಬಳಿಗಳಲ್ಲಿ ಸಂಘಟನೆಯನ್ನು ಕಟ್ಟಿ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿ ನಿರಂತರವಾದ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುವ ಮುಂಚೂಣಿ ನಾಯಕರಾದ ಕೆ. ನಟರಾಜುರವರನ್ನು ವಜಾಗೊಳಿಸುವುದರಿಂದ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಸರಿಪಡಿಸದಿದ್ದರೆ ನಾವು ಎಲ್ಲರೂ ಒಟ್ಟಾರೆ ಸೇರಿ ಸಾಮೂಹಿಕ ರಾಜೀನಾಮೆಯನ್ನು ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸಲು ಮುಂದಾಗುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮತ್ತು ಕರವೇ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡಬೇಕಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಗೌರವಾಧ್ಯಕ್ಷ ಬಿ.ಎಚ್. ಪ್ರಸನ್ನಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಲೀಮುಲ್ಲಾ, ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು, ಹೊಳವನಹಳ್ಳಿ ಹೋಬಳಿಯ ಅಧ್ಯಕ್ಷ ಮಹೇಶ್ ಸಿವಿ, ಸಿಎನ್ ದುರ್ಗಾ ಹೋಬಳಿ ಅಧ್ಯಕ್ಷ ದಿನೇಶ್ ಎಂಎಸ್, ತುಂಬಾಡಿ ಶಾಖೆಯ ರಮೇಶ್, ಕೋದಂಡರಾಮು, ಚಿಕ್ಕನಹಳ್ಳಿ ಗೋವಿಂದರಾಜು, ಬುಕ್ಕಾಪಟ್ಟಣ ಶಾಖೆಯ ಅಧ್ಯಕ್ಷರಾದ ಸುನಿಲ್ ಶ್ರೀನಿವಾಸ್, ವಿಜಯ್ ಕುಮಾರ್, ಪ್ರೇಮ್ ಕುಮಾರ್, ತೀತಾ ಘಟಕದ ಮಂಜುನಾಥ್, ಗಿರೀಶ್, ಲಕ್ಷ್ಮೀಕಾಂತ, ರಕ್ಷಿತ್ ಗೌಡ, ರಾಮಮೂರ್ತಿ, ವಿನಯ್ ಕುಮಾರ್, ಮಲ್ಲೇಶ್, ಓಬಳರಾಜು ಹಾಗೂ ಶಿವಕುಮಾರ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿಗಳಿಗೆ ಏನು ಮಾಹಿತಿ ಕೊಟ್ಟಿಲ್ವಾ ತಾಲೂಕಾಧ್ಯಕ್ಷ ಬದಲಾವಣೆಗೆ? ಹೇಳ್ತಿರೋದಲ್ಲ, ಒಬ್ಬ ಕಾರ್ಯಕರ್ತರು ಗಮನಕ್ಕೂ ತಂದಿಲ್ಲ. ನಾನು ಸಕ್ರಿಯವಾಗಿ 14 ವರ್ಷದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ನನಗೆ ಸೇವೆ ಮಾಡುವಂಥ ಭಾಗ್ಯ ಏನು ಅದೃಷ್ಟ ನನಗೆ ಸಿಕ್ತು. ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಗಮನಕ್ಕೂ ತರದಂಗೆ ಮತ್ತು ನನಗೆ ಜವಾಬ್ದಾರಿಯಾಗಿ ಯಾಕೆ ಕುಂಡ್ರಿಸಿದ್ದೀರಾ ತಾಲೂಕು ಪ್ರಧಾನ ಕಾರ್ಯದರ್ಶಿ? ಪ್ರಧಾನ ಕಾರ್ಯದರ್ಶಿ ಕೆಲಸ ಏನು? ಅವ್ರು ನಮ್ಮ ಗಮನಕ್ಕೆ ತಂದಿರ್ತಿದ್ರು, ನಾವು ಸಭೆ ಕರಿತಿದ್ವಿ. ಹಾಗೂ ಹೋಗಿ ವಿಚಾರ ಆಯ್ತಲ್ಲ. ಇನ್ನೂ ಈಗ ನೋಡ್ರಿ, ಇದುವರೆಗೂ ಐತಲ್ಲ ಎಷ್ಟು ಪ್ರಾಮಾಣಿಕತೆ ಕೆಲಸ ಮಾಡ್ಕೊಂಡು ಬಂದಿರೋದಂದ್ರೆ ಇವತ್ತು ಈ ಪ್ರೆಸ್ ಮೀಟ್ ಮಾಡೋದಕ್ಕೂ ನಮ್ಮ ಮನಸ್ಸಿಗೆ ಐತಲ್ಲ ನೋವಾಗ್ತಿದೆ. ಯಾಕಂದರೆ ನಾವು ಯಾವುದೇ ಒಂದು ವಿಚಾರದಲ್ಲಿ ನಮ್ಮಲ್ಲಿ ಏನೋ ಒಂದು ರೀತಿಯ ಸಮಸ್ಯೆ ಐತೆ, ನಮ್ಮಲ್ಲಿ ಸಮಸ್ಯೆ ಐತೆ ಅಂತ ಇದುವರೆಗೂ ನಮ್ಮ ಈ ಮನೆ ಜಗಳ ಬೀದಿಗೆ ತಂದಂಗೆ ಮಾಡಿದ್ರು ನಮ್ಮ ಜಿಲ್ಲಾಧ್ಯಕ್ಷರು. ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ತಾಲೂಕುಗಳಿದ್ದಾವೆ, ಹಾಲಂಗಿದ್ದಾವೆ, ಒಂದು ಸಂಸಾರದ ಥರ ಐತಲ್ಲ, ಒಂದು ಕುಟುಂಬ ಥರ ಇದ್ದಾರೆ. ಎಲ್ಲೂ ಹೋಗಿ ನಿಂಬೆಹಣ್ಣು ಹಿಡಿಯೋ ಕೆಲಸನ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕಿಂತ ಮುಂಚೆ ತಾಲೂಕು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನು ಪ್ರಕ್ರಿಯೆಗಳಿದ್ದಾವೆ, ಏನು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಏನು ಅಲ್ಲಿ ಸಮಸ್ಯೆಗಳು ಅದನ್ನು ಸ್ಪಂದಿಸ್ಕೊಂಡೈತಲ್ಲ, ನಿಮಗೆ ಸ್ಪಂದನೆ ಸಿಕ್ಕಿದ ನಂತರ ಇರೋದು ನೀವು ಸಂಘಟನೆಯಲ್ಲಿ ಇರೋರ ಜೊತೆ ತಗೊಂಡು ನೀವು ಕೆಲಸ ಮಾಡ್ಬೇಕಂತೈತೆ ಹೊರತು ನೀವು ಆಫೀಸಲ್ಲಿ ಕುಂತ್ಕೊಂಡು ಎಲ್ಲೋ ಕುಂತ್ಕೊಂಡಾಯ್ತಲ್ಲ, ನೀವು ವೈಯಕ್ತಿಕವಾಗಿ ನೀವು ನಿರ್ಧಾರ ತಗೊಳ್ಳೋದಕ್ಕೆ ನೀವು ಕಟ್ಟಿರುವಂಥದ್ದಲ್ಲ ಇದು. ಸಾವಿರಾರು ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ನಾರಾಯಣಗೌಡರ ಶ್ರಮ, ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಅವರ ಒಂದು ಹೋರಾಟದ ಫಲ ರಾಜ್ಯ ಮಟ್ಟದಲ್ಲಿ ಐತಲ್ಲ, ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಗೌರವ ಕೊಡಬೇಕು. ಓಕೆ, ಏನು ಇವತ್ತು ಕೊರಟಗೆರೆಯಲ್ಲಿ ಈ ರಕ್ಷಣಾ ವೇದಿಕೆಯನ್ನು ಸಂಘಟನೆ ಸುಮಾರು 15 ವರ್ಷಗಳಿಂದ ಮೊನ್ನೆ ನಮ್ಮ ನಟಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಇತ್ತೀಚೆಗೆ ಗೊಂದಲ ಸೃಷ್ಟಿಯಾಗಿದೆ. ಏನು ಗೊಂದಲ ಅಂತಂದರೆ 15 ವರ್ಷದ ಗ್ರಾಮ ಶಾಖೆ ಹೋಬಳಿ ಶಾಖೆಗಳನ್ನು ಮಾಡ್ಕೊಳ್ತಾ ಹಲವಾರು ಕಾರ್ಯಕ್ರಮಗಳನ್ನು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ನಾಡು ನುಡಿನ ಉಳಿಸ್ಕೊಂಡು ಹೋರಾಟ ಮಾಡಿದಂಥವ್ರನ್ನ ಇವತ್ತು ಕಡೆಗಣಿಸಿ ಯಾರೋ ಇತ್ತೀಚೆಗೆ ಎಲ್ಲೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಲ್ಲಿವರೆಗೂ ಒಂದು ಬಾವುಟನೂ ಕೂಡ ಹಿಡಿದೇ ಇರೋಂಥನ್ನ ಅಧ್ಯಕ್ಷನನ್ನಾಗಿ ಮಾಡಿರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕೆಂತಂದರೆ
ಇಲ್ಲಿ 15 ವರ್ಷದಿಂದ 10 ವರ್ಷದಿಂದ ಇಲ್ಲಿ ಕೆಲಸ ಮಾಡಿರೋರು, ಸಂಘಟನೆ ಮಾಡಿರೋರನ್ನ ಇವತ್ತು ಕಡೆಗಣಿಸಿ ಯಾರೋ ಇಲ್ಲಿವರೆಗೂ ಯಾವುದೋ ಒಂದು ಹ್ಯಾಂಡ್ ಬಿಲ್ಸು ಕೂಡ ನಮ್ಮ ಒಟ್ಟಿಗೆ ಬಂದು ಹಿಡ್ದಿಲ್ದೇ ಇರೋರನ್ನ ಅಧ್ಯಕ್ಷನ ಮಾಡ್ತೀವಿ ಅಂತ ಅಂದರೆ ಎಷ್ಟು ಮಟ್ಟಿಗೆ ಸರಿ ಸ್ವಾಮಿ? ಇದನ್ನು ರಾಜ್ಯಾಧ್ಯಕ್ಷರು ಈ ಥರ ಗೊಂದಲನ ಮಾಡ್ದೇನೆ ಹಲವಾರು ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿರೋಂಥವ್ರನ್ನ ಪರಿಗಣನೆ ಮಾಡದೆ ಯಾರನ್ನ ಒಬ್ಬನ ಇತ್ತೀಚೆಗೆ ಬಂದಿರೋಂಥವ್ರನ್ನ ಇದನ್ನು ಮಾಡೋದು ಸರಿಯಲ್ಲ. ಇದು ಏನು ಹಳೆ ಟೀಮ್ ಏನಿದೆ, ನಟಣ್ಣನ ನೇತೃತ್ವದಲ್ಲಿ ಇಷ್ಟು ವರ್ಷದಿಂದ ನಡ್ಕೊಬಂದ ಟೀಮ್ ಏನೈತೆ ಅದರಲ್ಲಿ ಯಾರನ್ನ ಒಬ್ಬ ಗ್ರಾಮ ಶಾಖೆ ಸದಸ್ಯನ ಅಧ್ಯಕ್ಷನ ಮಾಡ್ರಿ ಬೇಕಾದ್ರೆ ನಾವೆಲ್ಲರೂ ಒಪ್ತೀವಿ. ಆದರೆ ಇವೆದ್ದು ಕೂಡ ನಮ್ಮ ನಾರಾಯಣಗೌಡರ ಬಣದಲ್ಲಿ ಎಂದೂ ಕೂಡ ಹೋರಾಟಕ್ಕೆ ಯಾವತ್ತೂ ಕೂಡ ಭಾಗಿಯಾಗದೇ ಇರೋಂಥವ್ರನ್ನ ಮಾಡಿರೋದನ್ನು ನಾವು ಖಂಡಿಸ್ತೀವಿ. ಹಿಂಗಾದರೆ ನಾವು ಮುಂದಿನ ದಿನಗಳಲ್ಲಿ ನಾರಾಯಣಗೌಡರ ವಿರುದ್ಧವನ್ನು ಕೂಡ ನಾವು ನಿಂತ್ಕೊಬೇಕಾಗ್ತಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಏನಿವತ್ತು ಜಿಲ್ಲಾಧ್ಯಕ್ಷರು ಏಕಾಏಕಿ ತಾಲೂಕು ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಾರೆ, ಅದು ನಮಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ. ಒಂದು ವೇಳೆ ಈ ತಾಲೂಕು ಅಧ್ಯಕ್ಷರನ್ನ ಬದಲಾವಣೆ ಮಾಡದಲೇ ಇದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನು ನಮ್ಮ ಕುಟುಂಬದಲ್ಲಿ ಅಂದರೆ ಏನು ನಮ್ಮ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡರ ಬಣ ಏನಿದೆ ಆ ಕುಟುಂಬದಲ್ಲಿ ಯಾರನ್ನಾದರೂ ಒಬ್ಬರನ್ನ ಅಧ್ಯಕ್ಷನನ್ನಾಗಿ ತಾಲೂಕು ಅಧ್ಯಕ್ಷನನ್ನಾಗಿ ನಾವು ಅವ್ರು ಬದಲಾವಣೆ ಮಾಡಿದಿದ್ರೆ ನಾವು ಅದನ್ನು ಒಪ್ತಾ ಇದ್ವಿ. ಆದರೆ ಯಾರೂ ಕೂಡ ಅದನ್ನು ಮಾಡಿಲ್ಲ. ಅವರು ಏಕಾಏಕಿ ದಿಢೀರ್ ನಿರ್ಧಾರ ತಗೊಂಡಿರೋದ್ರಿಂದ ಅವರು ಒಂದು ವೇಳೆ ಇಲ್ಲಿಗೆ ಬಂದು ನಮ್ಮನ್ನು ಎಲ್ಲರನ್ನೂ ಕರೆಸಿ ಇವ್ರನ್ನ ಅಧ್ಯಕ್ಷನ ಮಾಡಿದ್ದೀವಿ ಅಂತೇಳಿ ಅವ್ರು ಏನಾದರೂ ಹೇಳಿದಿದ್ರೆ ನಾವು ಅದನ್ನು ಒಪ್ತಾ ಇದ್ವಿ. ಬಟ್ ಅದು ಯಾವುದೇ ಅದನ್ನು ಮಾಡಿಲ್ಲ, ಅವರು ಯಾವುದೇ ನಿಯಮಾವಳಿಗಳನ್ನು ಪಾಲಿಸಿಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಬಂದು ಆ ಜಿಲ್ಲಾಧ್ಯಕ್ಷರು ಇಲ್ಲಿ ಕೂತು ಬಗೆಹರಿಸ್ಕೊಡ್ಬೇಕು. ಒಂದು ವೇಳೆ ಏನಾದರೂ ಆ ನಿಯಮಾವಳಿಗಳನ್ನು ಅವ್ರೇನಾದರೂ ಮಾಡಲಿಲ್ಲ ಅಂತಂದರೆ ನಾವು ಯಾವುದೇ ರೀತಿಯಾಗಿ ಒಪ್ಕೊಳ್ಳೋದಿಲ್ಲ. ಮುಂದೆ ನಾವು ಇದನ್ನು ಎಲ್ಲ ತೀರ್ಮಾನ ಮಾಡಿದ್ದೀವಿ, ಸಾಮೂಹಿಕ ರಾಜೀನಾಮೆಯನ್ನು ನೀಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜಿಲ್ಲಾಧ್ಯಕ್ಷರ ನಡೆ ಇದೇ ಥರ ಮುಂದುವರೆದ್ರೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ನಾವು ನಮ್ಮ ಏನು ಶಾಖೆಗಳಿದ್ದಾವೆ ಎಲ್ಲರೂ ಸೇರಿ ಸಾಮೂಹಿಕ ರಾಜೀನಾಮೆ ನೀಡಲು ತೀರ್ಮಾನಿಸಿದ್ದೀವಿ, ಸಿದ್ಧರಾಗಿದ್ದೀವಿ. ಅವ್ರ ನಡೆ ಏನು ಅಂತ ನಮಗೆ ತಿಳಿಸ್ಬಿಟ್ಟು ಬಂದು ಇಲ್ಲಿ ಸಭೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ನಮ್ಮ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟರು ನಾವು ಅವನ ಅಧ್ಯಕ್ಷನಾಗಿ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. ಇವಾಗ ಮಾಡಿರೋ ಅಧ್ಯಕ್ಷನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರು ಒಂದು ಇದರಲ್ಲೂ ಕನ್ನಡ ಬಾವುಟ ಹಿಡಿದಿದ್ದು ನಾವು ಇಲ್ಲಿ ತನಕ ನೋಡಿಲ್ಲ, ಯಾವುದೇ ಹೋರಾಟದಲ್ಲಿ ಬಂದಿರೋದು ನೋಡಿಲ್ಲ. ನಿಮ್ಮ ಹೆಸರು? ದಿನೇಶ್, ಏನಾಗಿರೋ ಒಬ್ಬ ಅಧ್ಯಕ್ಷ. ಒಂದು ಸಂಸ್ಥೆ ಆಗಿರಲಿ ಅದರದ್ದೇ ಆದಂಥ ಒಂದು ನೀತಿ ನಿಯಮಾವಳಿಗಳಿರ್ತವೆ, ಒಂದು ಪ್ರಕ್ರಿಯೆಗಳಿರ್ತವೆ, ಒಂದು ಅದರದ್ದೇ ಆದಂಥ ಒಂದು ಸುತ್ತೋಲೆಗಳಿರ್ತವೆ. ತಾಲ್ಲೂಕು ಅಧ್ಯಕ್ಷನ ಬದಲಾವಣೆ ಮಾಡಬೇಕಾದ್ರೆ ತಾಲ್ಲೂಕು ಮಟ್ಟದ ಪದಾಧಿಕಾರಿಗಳನ್ನ ಎಲ್ಲಾದರೂ ಒಂದು ಕಡೆ ಒಗ್ಗೂಡಿಸಿ ವಿಚಾರಗಳನ್ನ ಆಲೋಚನೆ ಮಾಡಿ ಆಮೇಲೆ ತಾಲ್ಲೂಕು ಮಟ್ಟದ ಪದಾಧಿಕಾರಿಗಳ ಒಂದು ತೀರ್ಮಾನದಂತೆ ಅಧ್ಯಕ್ಷರ ಬದಲಾವಣೆ ಆಗೋದು ಇದು ವಾಡಿಕೆ, ಇದು ಸತ್ಯ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋದ್ರೇ ಅದಕ್ಕೊಂದು ಬೆಲೆ. ಆದರೆ ನಮ್ಮ ಯಾರೋ ಒಬ್ಬ ಗಮನಕ್ಕೆ ನಾನು ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಸತತವಾಗಿ 12 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ನನ್ನ ಗಮನಕ್ಕೆ ತರದಂಗೆ ಯಾವುದೇ ಒಂದು ಸಭೆ ಮಾಡ್ದಂಗೆ ಏಕಾಏಕಿ ಆಫೀಸ್ನಲ್ಲಿ ಕುಂತ್ಕೊಂಡು ಯಾರಿಗೋ ಒಬ್ಬರನ್ನ ತಾಲ್ಲೂಕು ಅಧ್ಯಕ್ಷನ ನಾನು ಮಾಡಿದ್ದೀನಿ ಇವ್ರ ಹಿಂದೆ ಹೋಗಿ ಅಂತ ಹೇಳ್ತಿರುವಂಥ ಈ ಹಿಟ್ಲರ್ ಧೋರಣೆ ಏನು ಮಾಡ್ತಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು, ಅದನ್ನು ನಾವು ಖಂಡಿಸ್ತೀವಿ. ಮಾಡ್ತಿರುವಂಥ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ. ಇಲ್ಲಿ ಕೊರಟಗೆರೆ ತಾಲ್ಲೂಕಲ್ಲಿ ಏನಾಗಿದೆ, ಸಕ್ರಿಯವಾಗಿ 14 ವರ್ಷದಿಂದ ಸತತವಾಗಿ ಪ್ರತಿಯೊಂದು ಸಮಸ್ಯೆಯಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಏನು ನಾಡು ನುಡಿ ಜಲ ಇದರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿರುವಂಥ ಒಂದು ಸಂಘಟನೆಯ ನಮ್ಮ ಅಧ್ಯಕ್ಷ ಏನಿದ್ದಾರೆ ನಟರಾಜ್ ಕರವೇರವರು, ಅವರು ಸಕ್ರಿಯವಾಗಿ ಕೆಲಸ ಮಾಡಿಕೊಂಡೇ ಬರ್ತಿದ್ರು. ಆದರೆ ಯಾವುದೇ ಒಬ್ಬ ಪದಾಧಿಕಾರಿಗಳ ಗಮನಕ್ಕೆ ಬರ್ದಂಗೆ ಜಿಲ್ಲಾಧ್ಯಕ್ಷರ ಈ ನಿಲುವನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾರಾಯಣಗೌಡರಿಗೆ